ಎಲ್ಲರೂ ಜಾತ್ರೆಯಲ್ಲಿ ವ್ಯಾಪಾರ ಗಮ್ಮತ್ತು ಮಾಡುವುದರಲ್ಲಿ ಕಾಲ ಕಳೆದರೆ ಈ ಸೆಕೆಯಲ್ಲೂ 6 ರಿಂದ 7 ಗಂಟೆ ದೊಡ್ಡ ದೊಡ್ಡ ವೇಷವನ್ನು ಹಾಕಿ ನಿಂತು ಅಶಕ್ತರಿಗಾಗಿ ಹೆಲ್ಪಿಂಗ್ ಫ್ರೆಂಡ್ಸ್ ಪೊಳಲಿ ಹುಡುಗರು ಹಣ ಸಂಗ್ರಹ ಮಾಡುತ್ತಿದ್ದು ಎಲ್ಲ ಭಕ್ತರ ಪ್ರಶಂಸೆಗೆ ಪಾತ್ರರಾಗಿದ್ದಾರೆ. ಪೊಳಲಿ ಚೆಂಡು ಎಂದೇ ಪ್ರಸಿದ್ಧವಾಗಿರುವ ಪೊಳಲಿ ಜಾತ್ರೆ ಆರಂಭವಾಗಿದ್ದು ವಿಜೃಂಭಣೆಯಿಂದ ಪೊಳಲಿ ಜಾತ್ರೆ 1 ತಿಂಗಳ ಕಾಲ ನಡೆಯುತ್ತದೆ. ಪೊಳಲಿ ಜಾತ್ರೆಯ ವಿಶೇಷ ವ್ಯಾಪಾರವೆಂದರೆ ಪೊಳಲಿ ಬಚ್ಚಂಗೈ. ಭಕ್ತರು ಈ ಬಚ್ಚಂಗೈ ಹಣ್ಣನ್ನು ಪೊಳಲಿ ಪ್ರಸಾದವೆಂದೇ ಕೊಂಡು ಹೋಗುತ್ತಾರೆ. ಈ ಜಾತ್ರೆಯಲ್ಲಿ ನಿಮಗೆ ವಿಶೇಷವಾಗಿ ಸ್ವಾಗತಿಸುವ ರೀತಿಯಲ್ಲಿ ಕಾಣಸಿಗುತ್ತಾರೆ ಪೊಳಲಿ ಹೆಲ್ಪಿಂಗ್ ಫ್ರೆಂಡ್ಸ್ನ ಹುಡುಗರು. ಕಳೆದ 5 ವರ್ಷದಿಂದ ಈ ಹುಡುಗರು ಬಡವರ ಆಶಾಕಿರಣವಾಗಿದ್ದಾರೆ. ಇವರು ಜಾತ್ರೆ ಸಮಯದಲ್ಲಿ ಇಬ್ಬರು ದೊಡ್ಡ ದೊಡ್ಡ ವೇಷ ಹಾಕಿಕೊಂಡು ದೇವಸ್ಥಾನದ ಎದುರು ನಿಂತಿರುತ್ತಾರೆ. ಉಳಿದ 20 ಹುಡುಗರು ರಟ್ಟಿನ ಬಾಕ್ಸ್ ಹಿಡಿದುಕೊಂಡು ಭಕ್ತರಿಂದ ಹಣ ಸಂಗ್ರಹ ಮಾಡುತ್ತಾರೆ. ಸಂಜೆ 6 ಗಂಟೆಯಿಂದ ರಾತ್ರಿ 12 ಗಂಟೆಯವರೆಗೆ ಈ ಕೆಲಸವನ್ನು ಮಾಡುತ್ತಾರೆ. ಕಡೆಗೆ ಸಂಗ್ರಹವಾದ ಎಲ್ಲ ಹಣವನ್ನು ಪೊಳಲಿ ದೇವಸ್ಥಾನದ ಎದುರು ನಿಂತು ನಿಸ್ಸಹಾಯಕರಿಗೆ ಕೊಡುತ್ತಾರೆ. ಅಂದರೆ ಮಕ್ಕಳ ಕಣ್ಣು ಆಪರೇಷನ್, ಕಿಡ್ನಿ ಫೇಲ್ ಆದವರಿಗೆ, ಹಾರ್ಟ್ ಆಪರೇಷನ್ಗೆ, ಹೀಗೆ ಇವರ ಸೇವೆ ನಿರಂತರ ನಡೆಯುತ್ತಾ ಬರುತ್ತಿದೆ. ಈ ವರ್ಷ ಒಂದು ಮಗುವಿಗೆ ಸಹಾಯಕ್ಕಾಗಿ ಹಣ ಸಂಗ್ರಹ ಮಾಡುತ್ತಿದ್ದಾರೆ. ಈ ಹುಡುಗರು ಯಾವ ಭಕ್ತರಿಂದಲೂ ಹಣ ಕೊಡಲು ಒತ್ತಾಯ ಮಾಡುವುದಿಲ್ಲ. ಭಕ್ತರು ಮನಪೂರ್ವಕವಾಗಿ ಕೊಟ್ಟರೆ ಮಾತ್ರ ತೆಗೆದುಕೊಳ್ಳುತ್ತಾರೆ. ಕಳೆದ 5 ವರ್ಷದಲ್ಲಿ 12 ಲಕ್ಷ ರೂಪಾಯಿ ನಿಸ್ಸಹಾಯಕ ಮಕ್ಕಳಿಗೆ ಹಂಚುವ ಕೆಲಸವನ್ನು ಈ ತಂಡ ಮಾಡಿದೆ. ಇಡೀ ಊರಿನ ಜನ ಹೆಮ್ಮೆ ಪಡುವ ಕೆಲಸ ಮಾಡುತ್ತಿರುವುದು ಸಂತೋಷದ ವಿಷಯವೇ ಸರಿ. ಇದೇ ರೀತಿ ಈ ಹೆಲ್ಪಿಂಗ್ ಫ್ರೆಂಡ್ಸ್ ಹುಡುಗರ ಒಳ್ಳೆಯ ಕೆಲಸ ಮುಂದುವರಿಯಲಿ ಎಂದು ಶುಭ ಹಾರೈಸೋಣ. ಬ್ಯೂರೋ ರಿಪೋರ್ಟ್ V4 ನ್ಯೂಸ್ ಬಂಟ್ವಾಳ.